ಹೀಗೆ ಅದು ಸ್ಟವ್ ಆನಲ್ಲಿ ಎಲ್ಲ ಮಾಡಬೇಕು ನಾವು. ತಣ್ಣಗಾದ್ಮೇಲೆ ಮಾಡಿದರೆ ಅದಕ್ಕೆ ಚಾಟ್ ಐಟಮ್ ಅಲ್ಲ, ಅದು ಇದೇ ಕ್ರಿಸ್ಪಿ ಆಗಬೇಕು ಸ್ವಲ್ಪ. ಬ್ರೆಡ್ ಎಲ್ಲ ಟಾಪಲ್ಲಿ ನಾವು ಕೊರಿಯಂಡರ್ ಗಾರ್ನಿಶ್ ಹೀಗೆ. ಇಲ್ಲದ್ರೆ ಅದು ಸ್ವಲ್ಪ ಸಾಫ್ಟ್ ಆಗಿ ಮೆದುವಾಗುತ್ತೆ ತಿನ್ನುವಾಗ, ಆ ಥರ ಆಗಬಾರ್ದು. ಇಲ್ಲ ಇಲ್ಲ, ಫ್ರೆಶ್ ಇರಬೇಕು. ಈಗ ನಾವು ಇದನ್ನು ಕ್ಲೋಸ್ ಮಾಡೋದು. ಓಕೆ. ಸೊ ಹೊರಗೆ ಹೋಗಿ ತಿನ್ನುವ ಬದಲು ನಮ್ಗೆ ಎಷ್ಟು ಬೇಕಷ್ಟು ತಿನ್ಕೊಳ್ಬೋದು ನಾವು ಮನೆಯಲ್ಲಿ ಮಾಡಿದ್ರೆ. ಹೌದೌದು. ನಮಸ್ಕಾರ ವೀಕ್ಷಕರೇ, ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ಹೊಸದಾದ ರೆಸಿಪಿಗಳು, ರುಚಿಯಾದ ಖಾದ್ಯಗಳನ್ನು ನೀವು ನೋಡ್ತಾನೆ ಇರ್ತೀರಿ. ನಮ್ಮ ಜೊತೆ ಇವತ್ತು ಇದ್ದಾರೆ ಅನಿತಾ ಮೇಡಮ್ ಅವರು ಯಾವ ರೀತಿ ಹೊಸ ಥರದ ಖಾದ್ಯವನ್ನು ಹೇಳಿಕೊಡ್ತಾರೆ ಅಂತ ನೋಡೋಣ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಇವತ್ತು ನಾನು ವೀಕ್ಷಕರ ಹತ್ರ ಹೇಳಿದೆ ಒಂದು ಹೊಸ ರೆಸಿಪಿ ಜೊತೆ ನೀವು ಬಂದಿದ್ದೀರಾ ಅಂತ. ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಒಂದು ಮಸಾಲಾ ಪಾವ್. ಓಕೆ. ಇದು ಸೆಕೆಂಡ್ ಒನ್ ಇಸ್ ಮಿಲ್ಕ್ ಶೇಕ್ ಸಹ ಹೇಳ್ಬೋದು, ಸ್ಮೂತಿ. ಇದು ಸ್ಮೂತಿ, ಅವಕಾಡೋ ಸ್ಮೂತಿ. ಓಕೆ, ಅವಕಾಡೋ ಸ್ಮೂತಿ. ಓಕೆ, ಒಳ್ಳೆ ರೆಸಿಪೀಸ್. ಈ ಒಂದು ಮಸಾಲಾ ಪಾವ್, ಅದ್ರ ಜೊತೆ ಒಂದು ಸ್ಮೂತಿ. ಓಕೆ, ಹಾಗಾದ್ರೆ ಹೋಗುವ ಕಿಚನ್ಗೆ. ಬನ್ನಿ ಮೇಡಮ್. ಎಸ್ ಮೇಡಮ್, ಫಸ್ಟ್ ಈಗ ಯಾವುದು ಮಾಡ್ಕೊಳ್ಳುವ ನಾವು? ಈಗ ಫಸ್ಟ್ ಮಸಾಲಾ ಪಾವ್. ಓಕೆ, ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು? ಒಂದು ಬಾಣಲೆ ಕೊಡಿ. ಎಷ್ಟು? ಓಕೆ, ಗ್ಯಾಸ್ ಆನ್ ಮಾಡಬೇಕಾ? ಹೌದು. ಓಕೆ, ಆದ್ಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲಾ? ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಸಾಕೆಷ್ಟು? ಬಿಸಿ ಆದಮೇಲೆ 1 ಸ್ಪೂನ್ ಗೀ ಹಾಕಬೇಕು. ಗೀ ಕೂಡ ಹಾಕೊಳ್ಬೇಕು. ಸೊ ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ KC ಶುದ್ಧ ಹಸುವಿನ ತುಪ್ಪ. ಓಕೆ, ಇದು ಕಾದ್ಮೇಲೆ ಫಸ್ಟ್ ನಾವು ಗಾರ್ಲಿಕ್ ಹಾಕಬೇಕು. ಓಕೆ. ಇದು ಮಸಾಲಾ ಪಾವ್ ಮಾಡುವಾಗ ಗಾರ್ಲಿಕ್ ಫ್ಲೇವರ್ ಇದ್ರೆ ತುಂಬಾ ರುಚಿ ಕೊಡುತ್ತೆ. ಮತ್ತು ಇದು ಜಿಂಜರ್ ಚಾಪ್ಡ್. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲ, ಡೈರೆಕ್ಟ್ ಆಗಿ ನಾವು ಚಾಪ್ ಮಾಡಿ. ಹೌದೌದು, ಇದು ಜಾಸ್ತಿ ಫ್ಲೇವರ್ ಜಾಸ್ತಿ ಇದರಲ್ಲಿ. ಪೇಸ್ಟ್ ಮಾಳಿಗೆ ಕೂಡ ಸಿಗಬೇಕಲ್ಲ ಸ್ವಲ್ಪ, ಅದು ಸಿಗಬೇಕು. ಇದು ಮಸಾಲಾ ಪಾವ್ ಅಂದ್ರೆ ಪಾವ್ಗೆ ಇದನ್ನ ಸ್ಟಫಿಂಗ್ ಮಾಡಿ. ಹೌದು. ಈಗ ಮಳೆ ಬರುವಾಗ ಇದೆಲ್ಲ ಚಟ್ಪಟ ಮಾಡಿ ಕೊಟ್ರೆ ಮಕ್ಕಳಿಗೆ ಖುಷಿ ಆಗುತ್ತೆ ತುಂಬಾನೇ. ಮಕ್ಕಳಿಗೆಲ್ಲ ನಮ್ಗೆ ಕೂಡ ಮನೆಯಲ್ಲಿ. ಇದು ಆನಿಯನ್ ಹಾಕ್ಬೇಕು. ಈ ಮಳೆ ಬರುವಾಗ ಜಾಸ್ತಿ ಇದೆ ಫುಡ್ ಕ್ರೇವಿಂಗ್ಸ್ ನಮ್ಗೆ. ಹೌದೌದು, ಸ್ವೀಟ್ ಆಗಿರ್ಬೋದು, ಸ್ಪೈಸಿ ಆಗಿರ್ಬೋದು, ಜಾಸ್ತಿ ಯಾವುದು ಕೂಡ. ಸೊ ಇಲ್ಲಿ ನೀವು 2 ಆನಿಯನ್ಸ್ ತಗೊಂಡಿದ್ದೀರಾ? ಮೀಡಿಯಂ ಸೈಜ್ ಇದು. ಓಕೆ. ಇದಕ್ಕೆ ಈಗ ಅಲ್ಲಿ ಇದು ಟರ್ಮರಿಕ್. ಹೈ ಫ್ಲೇಮಲ್ಲಿ ಇರಲಿಲ್ಲ? ಇರಲಿ ಪರವಾಗಿಲ್ಲ. ಮತ್ತು ಇದು ಪಾವ್ ಭಾಜಿ ಮಸಾಲ ಬರುತ್ತೆ, ಅದೊಂದು 1 ಸ್ಪೂನ್ ಹಾಕಬೇಕು ಪರಿಮಳಕ್ಕೆ. ಒಂದು ಇಲ್ಲದ್ರೆ ನಿಮಗೆ ಜಾಸ್ತಿ ಹಾಕ್ಬೋದು. ಎಸ್, ರೆಡಿಮೇಡ್. ಓಕೆ. ಇದು ಸ್ವಲ್ಪ ಚಾಟ್ ಮಸಾಲ. ಮತ್ತು ಇದೊಂದು ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಹಾಕಬೇಕು. ಇದು ಚಾಟ್ ಐಟಮ್ ಯಾವುದ್ರಲ್ಲೂ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಆ್ಯಡ್ ಮಾಡಿದರೆ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ. ಈಗ ಕ್ಯಾಪ್ಸಿಕಮ್. ಓಕೆ. ಇದೊಂದು ಸ್ವಲ್ಪ ಸ್ಪೈಸಿ ಆಗಿ ಬರುತ್ತೆ ಅಲ್ಲ? ಹೌದು, ಅದಕ್ಕೆ ಸ್ವಲ್ಪ ನಿಮ್ಮದು ನಾನಾ ಮಸಾಲ ಕೊಡಿ, ಆ್ಯಡ್ ಮಾಡ್ಕೊಳ್ಬೇಕಾ? ರುಚಿ ಬರ್ತದೆ. ಓಕೆ. ಸ್ವಲ್ಪ. ಸೊ 1 ಟೇಬಲ್ ಸ್ಪೂನ್. ಅಷ್ಟು ಬೇಡ, ಹಾಫ್ ಕೊಡಿ ಸಾಕು. ನಮ್ಮ ನಾನಾ ಮಸಾಲ ಈ ಥರ ಚಾಟ್ ಐಟಮ್ಸ್ಗೆ ಕೂಡ ಯೂಸ್ ಆಗ್ತದೆ. ಈಗ ಇದಕ್ಕೆ ಸ್ವಲ್ಪ ಬಟರ್ ಹಾಕಬೇಕು. ಓಕೆ. ಗೀ ಬಟರ್ ಎಲ್ಲ ಮಿಕ್ಸ್ ಆದರೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಎಂಡಲ್ಲಿ. ಈಗ ಟೊಮೆಟೊ ಚಾಪ್.
ಎಲ್ಲವನ್ನು ಕೂಡ ಸಣ್ಣ ಸಣ್ಣದಾಗಿ ಚಾಪ್ ಹೌದು. ಮಾಡ್ಕೊಂಡು ಇದಕ್ಕೆ ಚಾಪ್ ಮಾಡಬೇಕು. ಸ್ವಲ್ಪ ನ್ಯಾಚುರಲ್ ಮಾಡಿ ಬೇಗ ಆಗುತ್ತೆ, ಮಾತ್ರ ಇದು ಇಡಿ ಸಿಗುದಿಲ್ಲ ಆಗ. ಸೊ ಕುಕ್ ಮಾಡ್ತಿರುವಾಗಲೇ ನಾವು ಇದನ್ನು ಮ್ಯಾಶ್ ಮಾಡಿ ಬಿಡ್ಬೇಕಲ್ಲ. ಅದು ಪಾವಿಗೆ ಒಳಗೆ ಸ್ಟಫ್ ಮಾಡಲಿಕ್ಕೆ ಸಹ ಒಳ್ಳೆಯದಾಗುತ್ತೆ. ಸೊ ಈಗ ಇದು ಬೇಗ ಬೇಯುತ್ತೆ ಇನ್ನು. ಹೌದು. ನಿಮಗೆ ಚಾಟ್ಸ್ ಐಟಮ್ಸ್ ಅಂದರೆ ಇಷ್ಟನಾ? ಮನೆಯಲ್ಲಿ ಟ್ರೈ ಹೌದು ಮಾಡ್ತೇನೆ. ಈಗ ಈ ಸ್ಟೇಜಲ್ಲಿ ನೀವು ಲೆಮನ್ ಹಾಕಬೇಕು ಅದಕ್ಕೆ. ಇದು ಕೇರ್ಫುಲ್ ಆಗಿರಬೇಕು, ಕೆಲವೊಮ್ಮೆ ಹಿಂಡುವಾಗ ಬೀಜ ಇದರಲ್ಲಿ ಬೀಳುತ್ತೆ. ಇದು ನಾವು ಎಕ್ಕಿಡಬೇಕು ಆವಾಗಲೇ. ಮತ್ತು ಇಡೀ ಇದನ್ನು ಡಿಶನ್ನೇ ಹಾಳು ಮಾಡುತ್ತೆ ಅದು ತಿಂದರೆ ನಾವು. ಸ್ವಲ್ಪ ಉಪ್ಪು ಕಡಿಮೆ ಆದಾಗೆ ಎಣಿಸುತ್ತೆ, ಸ್ವಲ್ಪ ಇನ್ನೊಮ್ಮೆ ಓಕೆ ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆ ಒಂದು ರೆಡಿ ಮಾಡಿದರೆ ಆಯ್ತು ಅದಕ್ಕೆ. ಹೌದು, ಮಸಾಲದಲ್ಲೇ ಇರೋದು ಅದು ಟೇಸ್ಟಿಂಗ್. ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕಬೇಕು. ಓಕೆ, ಇದಾಯ್ತು ಈಗ. ಸೊ ಮಸಾಲ ರೆಡಿ ಆಗಿದೆ. ಮಸಾಲ ರೆಡಿ. ನೆಕ್ಸ್ಟ್ ಅದು ಪಾವನ್ನು ಫ್ರೈ ಮಾಡ್ಕೊಳ್ಳಿ. ನಾವು ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಹೌದು, ಸ್ಲೋ ಅಲ್ಲಿ ಇರಬೇಕು. ಓಕೆ, ಪಾವನ್ನು ಈಗ ಸೆಂಟ್ರಲ್ಲಿ ಕಟ್ ಮಾಡಬೇಕು. ಓಕೆ, ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಬೇಕು. ಆಯಿಲ್ ಹಾಕ್ಕೊಳ್ಬೇಕಾ? ಡೈರೆಕ್ಟ್ ಬಟರ್ ಹಾಕಿದರೆ ಅದು ಇದಾಗ್ತದೆ. ಓಕೆ, ಸ್ವಲ್ಪ ಜಾಸ್ತಿ ಅಲ್ಲ, ಸಾಕಾ? ಸಾಕು ಸ್ಪ್ರೆಡ್ ಮಾಡಬೇಕು. ಇದಕ್ಕೆ ಬಟರ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕಾಗ್ತದೆ. ಅದು ಫ್ಲೇವರ್ ಬರಬೇಕಲ್ಲ. ಈಗ ಇದಕ್ಕೆ ಪಾವ್ ಭಾಜಿ ಮಸಾಲ. ಸೊ ಇದಕ್ಕೆ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾ? ಈಗ ನಾನು ಪಾವ್ ಅದರಲ್ಲಿ ಡಿಪ್ ಮಾಡಿ ಫ್ರೈ ಮಾಡಿ. ಮತ್ತು ಚಾಟ್ ಮಸಾಲ ಸ್ಲೋ ಇದೆಲ್ಲ. ಸ್ಲೋ ಇದೆ ಮೇಡಮ್. ಸೊ ಪಾವ್ಗೆ ಕೂಡ ಅದು ಫ್ಲೇವರ್ ಬರಬೇಕು ಅದರದ್ದು. ಹೌದೌದು. ಈಗ ಇದು ಪಾವನ್ನು ನಾವು ಹೀಗೆ ಓಪನ್ ಮಾಡಿ ಫ್ರೈ ಮಾಡ್ಕೊಳ್ತೀವಿ. ಫ್ರೈ ಮಾಡಬೇಕು. ಓಕೆ, ಫ್ರೈ ಆಗಬೇಕು. ಸೊ ಬಟರ್ ಜೊತೆ ಅದರ ಅಂದರೆ ಮಸಾಲ ಕೂಡ ಒಳ್ಳೆ ಫ್ರೈ ಆಗುತ್ತೆ. ಹೌದು, ಉಳಿದದ್ದು ಹೀಗೆ ಮೇಲೆ ಇದ್ರೆ ಆಯಿತು. ಇದು ಮುಂಬೈಯಲ್ಲೆಲ್ಲ ಜಾಸ್ತಿ ಮಾಡ್ತಾರೆ. ಹೌದು, ಚಾಟ್ ಐಟಮ್ಸ್ ಒಳ್ಳೆ ಫ್ರೈ ಆದಮೇಲೆ ಟರ್ನ್ ಮಾಡಬೇಕು ನಾವು. ಓಕೆ, ನೋಡಿ ಹೀಗೆ ಸ್ವಲ್ಪ ಫ್ರೈ ಇದು ಬೇಗ ಆಗುತ್ತೆ. ಈಗ ಇದರ ಒಳಗಡೆ ಸ್ಟಫಿಂಗ್ ಮಾಡೋದು ಮಸಾಲೆ. ಸೊ ಇದೇ ಮಸಾಲಾನ ಸ್ಟಫಿಂಗ್ ಮಾಡ್ಕೊಳ್ಬೇಕಾ? ಹೀಗೆ ಫಿಲ್ ಮಾಡಬೇಕು. ಓಕೆ, ಹೀಗೆ ಅದು ಸ್ಟವ್ ಆನಲ್ಲಿ ಎಲ್ಲ ಮಾಡಬೇಕು ನಾವು. ತಣ್ಣಗಾದ್ಮೇಲೆ ಮಾಡಿದರೆ ಅದಕ್ಕೆ ಚಾಟ್ ಐಟಮ್ ಅಲ್ಲ, ಅದು ಇದಾಗಿ ಕ್ರಿಸ್ಪಿ ಆಗಬೇಕು. ಸ್ವಲ್ಪ ಬ್ರೆಡ್ ಎಲ್ಲ ಟಾಪಲ್ಲಿ ನಾವು ಕೊರಿಯಂಡರ್ ಲೀಫ್ ಗಾರ್ನಿಶ್ ಹೀಗೆ. ಇಲ್ಲದ್ರೆ ಅದು ಸ್ವಲ್ಪ ಸಾಫ್ಟ್ ಆಗಿ ಮೆದು ಆಗುತ್ತೆ ತಿನ್ನುವಾಗ. ಆ ಥರ ಆಗಬಾರ್ದು. ಇಲ್ಲ ಫ್ರೆಶ್ ಇರಬೇಕು. ಈಗ ನಾವು ಇದನ್ನು ಕ್ಲೋಸ್ ಮಾಡೋದು. ಓಕೆ, ಸೊ ಹೊರಗೆ ಹೋಗಿ ತಿನ್ನುವ ಬದಲು ನಮ್ಗೆ ಎಷ್ಟು ಬೇಕಷ್ಟು ತಿನ್ಕೊಳ್ಬೋದು ನಾವು ಮನೆಯಲ್ಲಿ ಮಾಡಿದ್ರೆ. ಹೌದೌದು. ಸೊ ರೆಡಿ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ? ಸರ್ವ್ ಮಾಡ್ಕೊಳ್ಳೋಣ? ಹೌದು, ಓಕೆ, ರೆಡಿ. ಎಸ್, ಬಿಸಿ ಬಿಸಿಯಾದ ಮಸಾಲಾ ಪಾವ್ ಇಸ್ ರೆಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ನೋಡಲಿಕ್ಕೇ
ಟೆಂಪ್ಟಿಂಗ್. ಹೌದು, ಟೆಂಪ್ಟಿಂಗ್, ಮೌತ್ ವಾಟರಿಂಗ್ ಆ ಥರ ಇದೆ. ಯಾಕಂದ್ರೆ ಒಳಗಿದ್ದು ಸ್ಟಫಿಂಗ್ ಎಲ್ಲ ನೋಡುವಾಗ ಬಾಯಲ್ಲಿ ನೀರು ಬರುತ್ತಲ್ಲ, ಹಾಗಾದ್ರೆ ಮತ್ತೆ ಇಬ್ರು ಕೂಡ ಜೊತೆಗೆ ಟೇಸ್ಟ್ ಮಾಡ್ಕೊಳ್ಳಿ. ಮಳೆ ಸಹ ಬರ್ತದೆ. ಹೌದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಚಾಟ್ ಪ್ರಿಯರಿಗಂತೂ ಇದಂತೂ ಒಳ್ಳೆ ಡಿಶ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ಹಾಗಾದರೆ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಮಸಾಲಾ ಪಾವ್ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿಯನ್ನು ಹುರಿಯಿರಿ. ನಂತರ 2 ಹೆಚ್ಚಿದ ಈರುಳ್ಳಿ, ಅರ್ಧ ಚಮಚದಷ್ಟು ಅರಶಿನ ಪುಡಿ, 1 ಚಮಚ ಪಾವ್ ಭಾಜಿ ಮಸಾಲ, ಅರ್ಧ ಚಮಚದಷ್ಟು ಚಾಟ್ ಮಸಾಲಾ ಪುಡಿ, ಕಪ್ಪು ಉಪ್ಪು, ಹೆಚ್ಚಿದ ಕ್ಯಾಪ್ಸಿಕಮ್ ಹಾಕಿ ಹುರಿಯಿರಿ. ಸ್ವಲ್ಪ ಬೆಣ್ಣೆ, ಹೆಚ್ಚಿದ ಟೊಮ್ಯಾಟೊ ಹಾಕಿ ಹುರಿಯುತ್ತಾ ಬೇಯಿಸಿ. ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಉದುರಿಸಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಬೆಣ್ಣೆ ಕರಗಿಸಿ ಸ್ವಲ್ಪ ಪಾವ್ ಭಾಜಿ ಮಸಾಲ, ಸ್ವಲ್ಪ ಉಪ್ಪು ಹಾಕಿ ಬೆರೆಸಿ ಮಧ್ಯದಲ್ಲಿ ತುಂಡು ಮಾಡಿದ ಪಾವನ್ನು ಕಾಯಿಸಿ. ಪಾವ್ ಸ್ವಲ್ಪ ಕಾದ ನಂತರ ತಯಾರಿಸಿದ ಮಸಾಲೆಯನ್ನ ಹರಡಿ ಇನ್ನೊಂದು ಭಾಗದಿಂದ ಮುಚ್ಚಿ ಕಾಯಿಸಿಕೊಳ್ಳಿ. ಈಗ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಸವಿಯಲು ಮಸಾಲಾ ಪಾವ್ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.